Posakural, 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 Posakural. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಖಿಲನ ಮಾತ ಮೋಕೆಡೆ ಎತ್ಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ರಾಷ್ಟ್ರೀಯ ಬೊಕ ವಾಣಿಜ್ಯ ಬ್ಯಾಂಕುಲು ಜನಕುಲ್ನ ಆಸ್ತಿ ಬೊಕ ಜೇಬುನು ತೂದು ಸಾಲ ಕೊರ್ಪುಂಡು. ಅಂಡ ಸಹಕಾರಿ ಸಂಘಲು ಜನಕುಲ್ನ ಮೋನೆನ್ ತೂದು ಸಾಲ ಕೊರ್ಪೇರು. ಈ ಹಿನ್ನೆಲೆಡು ರಾಷ್ಟ್ರೀಯ ಬೊಕ ವಾಣಿಜ್ಯ ಬ್ಯಾಂಕುಲು ಸಹಕಾರಿ ಸಂಘಲಿನ ತೂದು ಕಲ್ಪೊಡಾಯಿನವು ಜಿಂಜ ಉಂಡು ಪಂಡದು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ತಿಳಿಪಾಯಿರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನೇತೃತ್ವಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ, ಮಂಗಳೂರು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಸಹಕಾರ ಇಲಾಖೆ ಬೊಕ್ಕ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಮಾತಾ ಕೃಷಿ ಪತ್ತಿನ ಸಹಕಾರ ಸಂಘಲು, ಪಟ್ಟಣ ಸಹಕಾರ ಬ್ಯಾಂಕುಲು ಬೊಕ್ಕ ಮಾತಾ ಸಹಕಾರ ಸಂಘಲದ ಒಟ್ಟು ಸೇರಿಗೆಡು ಉರ್ವ ಕ್ರಿಕೆಟ್ ಮೈದಾನಡ್ ಎಲ್ಪನೆ ಅಖಿಲ ಭಾರತ ಸಹಕಾರ ಸಪ್ತಾಹನ ಅಟನೆ ಮಲ್ತದೇರು. ಸಹಕಾರ ಸಪ್ತಾಹನ ಉದಿಪನ ಮಲ್ತಿನ ಸ್ಪೀಕರ್ ಯುಟಿ ಖಾದರ್ ರಾಷ್ಟ್ರೀಯ ಬೊಕ್ಕ ವಾಣಿಜ್ಯ ಬ್ಯಾಂಕುಲು ಜನಕ್ಲೆನ ಆಸ್ತಿ ಕಿಸೆ ತೂದು ಸಾಲ ಕೊರಂಡ ಸಹಕಾರಿ ಬ್ಯಾಂಕ್ಲು ಜನಕ್ಲೆನ ಮೋನೆ ತೂದು ಸಾಲ ಕೊರ್ಪುಂಡು. ಈ ಹಿನ್ನೆಲೆಡು ರಾಷ್ಟ್ರೀಯ ಬೊಕ್ಕ ವಾಣಿಜ್ಯ ಬ್ಯಾಂಕುಲು ಸಹಕಾರಿ ಬ್ಯಾಂಕ್ಲೇನು ತೂದು ಕಲ್ಪೊಡಾಯಿನವು ದಿಂಜ ಉಂಡು ಪಂಡ ತೆರಿಪಾಯಿರು. ಅತ್ಯಂತ ಸಾಮರ್ಥ್ಯದಿಂದ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪ್ರಯೋಜನಕಾರಿಯಾಗಿ ಕಾರ್ಯಕ್ರಮದಲ್ಲಿ ಇವತ್ತು ಹಮ್ಮಿಕೊಳ್ತಾರೆ ಅಂತೇಳಿ ಮತ್ತೊಮ್ಮೆ ಈ ಒಂದು ಸಹಕಾರಿ ಸಪ್ತಾಹ ಇವತ್ತು ಸಾಬೀತುಪಡಿಸಿದಂತೆ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ಸಹಕಾರಿ ಕ್ಷೇತ್ರ ಇಡೀ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ಸಮಾಜ ಇವತ್ತು ಅತ್ಯಂತ ಅಭಿವೃದ್ಧಿ ಒಂದು ಗ್ರಾಮ ಮಟ್ಟದ ಜನಸಾಮಾನ್ಯರು ಕೂಡ ಸ್ವಾವಲಂಬನೆಯ ಬದುಕಿಯೋದು ಕಾಣಲಿಕ್ಕೆ ಒಂದು ಆತ್ಮವಿಶ್ವಾಸ ಜೀವನ ಮಾಡಿ ತಮ್ಮ ಮಕ್ಕಳು ಅತ್ಯುತ್ತಮವಾದ ಶಿಕ್ಷಣ ಪಡ್ಕೊಂಡು ಉತ್ತಮವಾದ ಸ್ಥಾನದಲ್ಲಿ ಇರಲಿಕ್ಕೆ ಅದಕ್ಕೆ ಪ್ರಮುಖವಾಗಿ ಸಹಕಾರಿ ಕ್ಷೇತ್ರ ಅದರ ಒಂದು ಕಾರ್ಯಚಟುವಟಿಕೆ ಮತ್ತು ಸಹಕಾರ ಮಾಡಿದ್ದು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ಬಹುಶಃ ಯಾಕೆಂತ ಹೇಳಿದರೆ 10 ಕೈಗಳು ಒಟ್ಟಿಗೆ ಸೇರಿ ಒಂದು ಯೋಜನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಿದಾಗ ಅದೆಲ್ಲ ಕೂಡ ಅತ್ಯುತ್ತಮವಾಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಸಹಕಾರಿ ಕ್ಷೇತ್ರ ಇವತ್ತು ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೆ, ಯಾವೊಂದು ಕಾಲಘಟ್ಟದಲ್ಲಿ ಯಾಕೆಂತ ಹೇಳಿದರೆ ಯಾವೊಂದು ಕಾಲಘಟ್ಟದಲ್ಲಿ ಯಾಕೆ ಇವತ್ತು ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗ್ತದೆ, ಭಾಳ ಹಿಂದಿನಿಂದಲೂ ಕೂಡ ಇವತ್ತು ಪ್ರಾರಂಭ ಆಗಿದೆ. ಜನಸಾಮಾನ್ಯವನ್ನು ಸೇರಿಸಿಕೊಂಡು ಜನರಿಗೆ ಬೇಕಾಗುವಂಥ ಯೋಜನೆ ಹಮ್ಮಿಕೊಂಡು ಅದಕ್ಕೆ ಬೇಕಾಗುವಂಥ ಆರ್ಥಿಕವಾದ ಸಹಾಯ ಕೊಡುವಂತಹ ದೂರದರ್ಶಿತ್ವದ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನಮ್ಮಲ್ಲಿ ಭಾಳಷ್ಟು ನ್ಯಾಷನಲೈಸೇಷನ್ ಬ್ಯಾಂಕ್ ಇದೆ, ನ್ಯಾಷನಲೈಸ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಅವರು ಕೂಡ ಸೇವೆಯನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಒಂದೇ ವ್ಯತ್ಯಾಸ, ಇವತ್ತು ಸಹಕಾರಿ ಬ್ಯಾಂಕ್ ಮತ್ತು ನ್ಯಾಷನಲೈಸ್ ಬ್ಯಾಂಕಿಗೆ ಒಂದು ದೊಡ್ಡ ಮಟ್ಟದ ವ್ಯತ್ಯಾಸ ಯಾವುದಂತ ಹೇಳಿದರೆ, ನ್ಯಾಷನಲೈಸ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಜನರ ಆಸ್ತಿ ಮತ್ತು ಕಿಸೆಯನ್ನು ನೋಡಿ ಲೋನ್ ಕೊಡ್ತೇ ಹೊರತು ಜನರ ಮುಖವನ್ನು ನೋಡಿ ಕೊಡುವಂಥ ಲೋನ್ ಇದ್ದರೆ ಅದು ಸಹಕಾರಿ ಲೋನ್ ಅಂತ ಮಾತ್ರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಅವರು ಕೂಡ ಈ ನ್ಯಾಷನಲ್ ಬ್ಯಾಂಕ್ ಕೂಡ ಸಹಕಾರಿ ಕ್ಷೇತ್ರದಿಂದ ಭಾಳಷ್ಟು ಕಲಿಲಿಕ್ಕಿದೆ, ನಮ್ಮ ಜನರಿಗೆ ಪ್ರಯೋಜನ ಆಗುವಂಥ ಹಲವು ಯೋಜನೆ ಕೂಡ ಅವರು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರದ ಮುಖಾಂತರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜಾತ್ಯತೀತ ಪಕ್ಷಾತೀತವಾದ ಸೇವೆ ಮಲ್ಪನಕ್ಲಿಗೆ ಜನಕಲು ಬೆಂಬಲ ಅಧಿಕಾರ ಕೊರ್ಪೇರ್ ಪನ್ಪಿನಿಗೆ ತಾನು ಬೊಕ್ಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಉದಾರ್ಮೆ ಪಂಡದು ಸಮಾರಂಭ ಉದಿಪನ ಮಲ್ತಿನ ಸಹಕಾರ ಸಚಿವರು ಕೆಎನ್ ರಾಜಣ್ಣ ತಿಳಿಪಾಯಿರು. ಈ ಸಹಕಾರಿ ಆಂದೋಲನದಲ್ಲಿ ಈ ಭಾಗದಲ್ಲಿ ನಾನಿಲ್ಲಿ ನೋಡಿದಾಗ ನನಗೆ ಸಂತೋಷ. ಮಧ್ಯ ವಯಸ್ಕರು ಯುವಕರು ಕೂಡ ಭಾಗಿಯಾಗಿದ್ದು, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹೊಸ ಯುವಕರು ಏನು ನ್ಯೂ ಬ್ಲಡ್ ಅಂತ ಏನು ನಾವು ಕರಿತೇವೆ, ಅವರ ಒಂದು ಸಹಕಾರಿ ಆಂದೋಲನದಲ್ಲಿ
ಅವರು ತೊಡಗಿಸ್ಕೊಳ್ತಕ್ಕಂಥದ್ದು ಇವತ್ತು ಕಡಿಮೆ ಆಗಿದೆ. ಈ ಸಹಕಾರಿ ಆಂದೋಲನದಲ್ಲಿ ಹೆಚ್ಚು ಹೆಚ್ಚು ಸಹಭಾಗಿತ್ವ ಯುವಕರು ಕೂಡ ಆಗಬೇಕು. ಜೊತೆಯಲ್ಲಿ ಮಹಿಳೆಯರು ಕೂಡ ಹೆಚ್ಚು ಹೆಚ್ಚು ಜನ ಈ ಒಂದು ಸಹಕಾರಿ ಆಂದೋಲನದಲ್ಲಿ ತೊಡಗಿಸ್ಕೊಂಡು ಇಲ್ಲಿ ಸಹಕಾರಿ ಆಂದೋಲನದಲ್ಲಿ ಬರ್ತಕ್ಕಂಥ ಅನುಕೂಲಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುವ ಅಗತ್ಯತೆ ಇದೆ. ಎಸ್ಸಿಡಿಸಿಸಿ ಬ್ಯಾಂಕ್ದ ಅಧ್ಯಕ್ಷರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಗುರುಕಾರ್ಮಣಿ ವಹಿಸಿದ್ದು, ದೇಶದ ಕಟ್ಟಕಡೆತ ವ್ಯಕ್ತಿ ಅಭಿವೃದ್ಧಿ ಯಾವಡಾಂಡ ಅವು ಸಹಕಾರಿ ಕ್ಷೇತ್ರದ ಮಾತ್ರ ಸಾಧ್ಯ ಪನ್ಪಿನೇನು ಕೇಂದ್ರ ಸರ್ಕಾರ ತೂತುಂಡು. ಪೊಂಜೋಲು ದೇಶದ ಅಭಿವೃದ್ಧಿಡು ಪಾಲುದಾರರ ಹೊಂದುಲ್ಲೇರು. ಸಹಕಾರಿ ಕ್ಷೇತ್ರ ನನಲಾತು ಬುಲೆವಡು ಜನಕ್ಲಿನ ಸೇವೆದ ಕ್ಷೇತ್ರ ಅದು ಸಹಕಾರಿ ಕ್ಷೇತ್ರ ಪರಿವರ್ತನೆ ಆವಡು ಪಂಡದು ಆಶಯವನ್ನು ವ್ಯಕ್ತಪಡಿಸಿದರು. ಸಹಕಾರ ಕ್ಷೇತ್ರದ ಗೌರವವನ್ನು ಉಳಿಸಿಕೊಟ್ಟಿದ್ದೀರಿ. ನೀವು ಈ ಸಹಕಾರ ಸಪ್ತಾಹವನ್ನು ವಿಜೃಂಭಣೆಯಾಗಿ ಮಾಡಿ ಜನರ ಮನಸ್ಸಿನಲ್ಲಿ ಸಹಕಾರಿ ಕ್ಷೇತ್ರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನುವಂಥ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಸಮಯ ಇದಾಗಿದೆ. ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾಗಿದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೂಡ ಸಹಕಾರದ ವಿಷಯ ರಾಜ್ಯದ ವಿಷಯವಾಗಿದ್ದರೂ ಕೂಡ ಕೇಂದ್ರ ಸರ್ಕಾರ ಕಂಡುಕೊಂಡಿದೆ. ದೇಶದ ಕಟ್ಟಕಡೆಯ ಒಬ್ಬ ರೈತನ ಅಭಿವೃದ್ಧಿ ಆಗಬೇಕಾಗಿದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಮನಗೊಂಡು ಕೇಂದ್ರದಲ್ಲಿಯೂ ಕೂಡ ಒಂದು ಸಹಕಾರ ಇಲಾಖೆಯನ್ನು ಪ್ರಾರಂಭ ಮಾಡಿ ಅದರ ಮೊದಲ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಸಹಕಾರಿ ಕ್ಷೇತ್ರವನ್ನು ವಿಭಿನ್ನವಾಗಿ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ವಿದೇಶವಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಸಹಕಾರಿಗಳ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೆಎಂಎಫ್ದ ನಂದಿನಿ ಹೊಸ ಉತ್ಪನ್ನ ಕರಾವಳಿ ಸಹಕಾರಿ ಪತ್ರಿಕೆದ ವಿಶೇಷ ಪುರವಣಿಯನ್ನು ಬಿಡುಗಡೆ ಮಾಡ್ತಾರೆ. ಉಭಯ ಜಿಲ್ಲೆಗಳ ಗ್ರಾಹಕರ ಬೇಡಿಕೆಯಂತೆ ಬಳಸುತ್ತಿದ್ದಾರೆ. ಎಲ್ಲ ವರ್ಗದ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಖನಿಜಾಂಶವುಳ್ಳ ಆರೋಗ್ಯಭರಿತ ಸಿಹಿ ಉತ್ಪನ್ನವನ್ನು ಅಂಗವಾಗಿ ವಿಶೇಷ ಪುರವಣಿಯ ಬಿಡುಗಡೆ ಇದೀಗ ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣ ಮಾನ್ಯ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಉಡುಪಿ ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಅತ್ಯುತ್ತಮ ಸಹಕಾರಿ ಸಂಘದ ಅಧ್ಯಕ್ಷರನ್ನು ಗೌರವಿಸಿದರು. ಶಾಸಕರು ಜಿಟಿ ದೇವೇಗೌಡ, ಸಂಸದರು ನಳಿನ್ ಕುಮಾರ್ ಕಟೀಲ್, ಕುಡ್ಲ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರು ವೇದವ್ಯಾಸ್ ಟಿ ಕಾಮತ್, ಉಡುಪಿ ಶಾಸಕರು ಯಶ್ಪಾಲ್ ಎ ಸುವರ್ಣ, ಮಾಜಿ ಸಚಿವರು ಅಭಯ್ ಚಂದ್ರ ಜೈನ್, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಕೆಪಿ ಸುಚರಿತ ಶೆಟ್ಟಿ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಬ್ಯಾಂಕ್ ನಿರ್ದೇಶಕರು ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ, ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ರಾಜ್ಯ ಸಹಕಾರ ಮಹಾಮಂಡಲ ವ್ಯವಸ್ಥಾಪಕ ನಿರ್ದೇಶಕರು ಕೆಎಸ್ ನವೀನ್, ಆರ್ ಶ್ರೀಧರ್, ಲಿಂಗರಾಜು, ಐಕಡಬಾವ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಗೋಪಾಲಕೃಷ್ಣ ಭಟ್, ಬ್ಯಾಂಕ್ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಶೆಟ್ಟಿ, ರವೀಂದ್ರ ಕಂಬಳಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಸಭೆ ನಿಂತುಕೊಂಡರು. ಉಪಾಧ್ಯಕ್ಷರು ಜಯಕರ್ ಶೆಟ್ಟಿ ಇಂದ್ರಾಳಿ ಪ್ರಾಸ್ತಾವಿಕವಾದ ಪಾತಿರಿಯರು. ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಚೇತನ ನಗರ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡತೊಂದುಪುನ ನೂತ ಎನ್ಮ ದಿನದ ಸಂಧ್ಯಾ ಭಜನೆಡು 10ನೇ ದಿನದ ಸಂಧ್ಯಾ ಭಜನೆನು ಕುಂಪಲ ಆಶ್ರಯ ಕಾಲನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿಗಳು ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನೂತ ದಿನಕ್ಲದ ಸಂಧ್ಯಾ ಭಜನೋತ್ಸವ ನಡೆತೊಂದುಂಡು. ಗುರುವಾರ 10ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು. ಶ್ರೀಮತಿ ಕವಿತಾ ಶ್ರೀ ಅಶೋಕ್ ಕುಂಪಲ, ಶ್ರೀಮತಿ ಗಿರಿಜಾ ಶ್ರೀ ಸಂಜೀವ ಪೂಜಾರಿ ಕುಂಪಲ, ಶ್ರೀಮತಿ ಶಾರದಾ ಬಾರ್ದೆ, ಶ್ರೀಮತಿ ರತ್ನಕ್ಕ ಬೊಕ್ಕ ಜೋಕ್ಲು ತುಡರ್ ಬೆಳಗಾಯರು.
ಬತ್ತ ಸೇರಿದರೆ ರತ್ನಕ್ಕ ಬೊಕ್ಕ ಅಕ್ಲ ಜೋಗುಲು ಕುಜುಮಗದ್ದೆ ಅಕ್ಲೆಗಳ ಶಾಲು ಪಾರದ ಗೌರವ ಭಜನಾ ಸೇವೆ ನಡಪಾದಕೊಂಡು ಸರ್ವ ವಿಘ್ನೋಪಶಾಂತೈ ಗಜಾನನಂ ಭೂತಗಣಾದಿಸೇವಿತಂ ಕಪಿಧ್ವಜಂಭೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಾ ದೇವ ಅವಿರ್ದ ಬೊಕ್ಕ ಕುಂಪಲ ಆಶ್ರಯ ಕಾಲನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಸದಸ್ಯರಿದ್ದು ಭಜನಾ ಸಂಕೀರ್ತನ ನಡೆತಂಡರು.
ಸುದ್ದಿಗೊಂಚಲಿಗೆ ಸ್ವಾಗತ. ಜೋಕುಲು ಈ ದೇಶದ ಸಂಪತ್ತು. ಜೋಕುಲಿಗೆ ಸಂಪತ್ತು ಮನ್ಪಂದೆ ಜೋಕುಲಿನೇ ದೇಶದ ಸಂಪತ್ತಾದ ಮಂತದು ಅಕ್ಲೇನು ಪ್ರಾರ್ಥನಾ ಮಂದಿರ ದೇವಸ್ಥಾನಗಳಿಗೆ ಕಳಪಡ್ದು ಕೊಡ್ದು ಎಡ್ಡ ಶಿಕ್ಷಣ ಕೊಡ್ದು ಮಾನವೀಯ ಮೌಲ್ಯಲೇನು ಬುಡಪಾವಡು ಪಂಡದು ಶ್ರೀ ಕ್ಷೇತ್ರ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಲು ಆಶೀರ್ವಚನದ ಸಂದೇಶ ಕೊಡ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಜಮಾತೆ ಇಸ್ಲಾಂ ಹಿಂದ್ ವತಿರ್ದು ಪುತ್ತೂರದ ಪುರಭವನಡು ಅಟಣೆ ಮಲ್ದಿನ ದೇಶದ ಹಿತ ಚಿಂತನೆ ಪನ್ಪಿ ಉದ್ದೇಶಡ್ ಪ್ರವಾದಿ ಮೊಹಮ್ಮದ್, ಸ್ವಾಮಿ ವಿವೇಕಾನಂದ, ಬ್ರಹ್ಮಶ್ರೀ ನಾರಾಯಣ ಗುರು, ಮಹಾತ್ಮ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಿಕ್ಷಣದ ಬುಲ್ಪುಡ್ ಪನ್ಪಿನ ಚಿಂತನದ ಸಾರ್ವಜನಿಕ ಸೀರತ್ ಸಮಾವೇಶನ ತನ್ನ ಪಾತೆರಡು ಉದಿಪನ ಮಲ್ದದ ಪಾತೆರ್ನ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಲು ಅಗತ್ಯಡು ಉಪ್ಪು ನಕ್ಲೆಗ್ ನೆತ್ತೆರ್ ಕೊರ್ನಗ ವಾ ಜಾತಿಲ ಉಪ್ಪುಜಿ ಪಂಡದ ಸಂದೇಶ ಕೊರಿಯರು. ನಮ್ಮ ವಿದ್ಯಾರ್ಥಿಗಳಲ್ಲಿ, ಯುವ ಶಕ್ತಿಗಳಲ್ಲಿ, ಯುವ ತರುಣರಲ್ಲಿ, ಇದು ಎಲ್ಲ ವರ್ಗೀಯರಲ್ಲಿ ಇದು ಆಗಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಬದುಕಿನಲ್ಲಿ ಜೀಸಸ್ ಕ್ರೈಸ್ಟ್ ಹೇಳಿದಾಗೆ ಲವ್ ಈಸ್ ಗಾಡ್, ಪ್ರೀತಿಗಿಂತ ದೊಡ್ಡ ದೇವರೇ ಇಲ್ಲ. ನಮ್ಮ ಅಂತರ್ಯದಲ್ಲಿದ್ದಾನೆ ಭಗವಂತ. ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ವಿಶ್ವಶಾಂತಿಯನ್ನು ಬಯಸ್ತಾ ಇರ್ತಾರೆ. ಆ ವಿಶ್ವಶಾಂತಿಯನ್ನು ಅನುಕರಿಸಬೇಕು. ಬಂಧುಗಳೇ, ಯೋಚನೆ ಮಾಡಿ ಒಂದಷ್ಟು ಕಾಲ. ವಿಜ್ಞಾನ ಭಾಳಷ್ಟು ಮುಂದಿರ್ಬೋದು, ಆದರೆ ಇವತ್ತು ಅಜ್ಞಾನದ ಅಂಧಕಾರದಲ್ಲಿ ನಾವು ಬುದ್ಧಿಜೀವಿಗಳು ಕೂಡ ಸಮಾಜದಲ್ಲಿ ಅಶಾಂತಿಗಳು, ಅಸಮಾಧಾನಗಳು, ಅತೃಪ್ತಿಯ ಜೀವನವನ್ನು ನಡೆಸುವಂಥ ಪ್ರವೃತ್ತಿಯಲ್ಲಿ ನಾವು ಮುಂದುವರೆದಿದ್ದೇವೆ. ಯೋಚಿಸಿ, ಸ್ವಲ್ಪ ಯೋಚಿಸಿ. ಭಗವಂತನ ಈ ಸೃಷ್ಟಿ ನಿಯಾಮಕನಾದಂಥ ಭಗವಂತ ಈ ದೇಹದಲ್ಲಿ ಸಂಚರಿಸುವಂಥ ರಕ್ತ, ಇದನ್ನು ಯಾವುದೇ ಸಂದರ್ಭ, ಯಾವುದೇ ಸನ್ನಿವೇಶ ನಿಮಗೆ ಬಂದರೆ, ಆರೋಗ್ಯ ಕೆಟ್ಟು ಹೋದರೆ, ಆಸ್ಪತ್ರೆಯಲ್ಲಿ ನೀವು ಮಲಗಿದರೆ, ಆ ರಕ್ತ ಹಿಂದೂಗಳ ರಕ್ತ ಮುಸ್ಲಿಮ್ಗೆ ಆಗ್ತದೆ, ಮುಸ್ಲಿಮ್ಗಳ ರಕ್ತ ಪಾರ್ಸಿಗೆ ಆಗ್ತದೆ, ಬ್ರಾಹ್ಮಣರ ರಕ್ತ ಬಂಟನಿಗಾಗ್ತದೆ, ಪೂಜಾರಿಗಾಗ್ತದೆ. ಇಷ್ಟು ಸೂಕ್ಷ್ಮವಾಗಿ ಭಗವಂತ ಇಟ್ಟಂಥ ಈ ದೊಡ್ಡ ಜ್ಞಾನವನ್ನು ಪ್ರತಿಯೊಬ್ಬರು ಅರ್ಥವಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ಪ್ರತಿಯೊಬ್ಬ ಜೀವನದ ಸೃಷ್ಟಿಯಲ್ಲಿ ನಾವು ಯೋಚಿಸಬೇಕು. ಹಿಂದೂಗಳಾಗಲಿ, ಮುಸ್ಲಿಮ್ಗಳಾಗಲಿ, ಕ್ರೈಸ್ತರಾಗಲಿ, ಪಾರ್ಸಿಗಳಾಗಲಿ, ಯಾರೇ ಆಗಲಿ, ಭಗವಂತನ ನಿಯಾಮಕನಾದಂಥ ಭಗವಂತ ಕೊಟ್ಟಂಥ ಕಣ್ಣು, ಆ ಕಣ್ಣು ಯಾರಿಗೂ ಆಗೋದಿಲ್ಲ. 24 ಗಂಟೆ ನಿಮ್ಮ ದೇಹದಲ್ಲಿ ಪ್ರಾಣ ಹೋದ ನಂತರ 24 ಗಂಟೆ ಒಳಗೆ ಆ ಕಣ್ಣನ್ನು ನೀವು ದಾನವಾಗಿ ಕೊಟ್ಟರೆ ಅದು ಯಾವ ಸಮುದಾಯಕ್ಕೂ, ಯಾವ ಜಾತಿಗೂ, ಯಾವ ಪಂಥಕ್ಕೂ, ಯಾವ ಮತಕ್ಕೂ ಅನ್ವಯ ಆಗುವುದಿಲ್ಲ. ಸಮಾಜಡ್ ಅತಿ ಜಾಸ್ತಿ ಮೋಸ ಒಂದು ಪುನಿ ದೇವೇರ್ನ ಪುದರಡು, ಶೋಷಣೆ ನಡತೊಂದು ಪುನಿ ದೇವೇರ್ನ ಪುದರಡು. ಸಮಾಜಡ್ ದೇವೇರ್ನ ಪುದರಡು ಏಪಲ ಮೋಸ ಮಲ್ಪೇರ್ ಪಂಡ ತೆರಿಪಾಯಿನ ಜಮಾತೆ ಇಸ್ಲಾಂ ಹಿಂದದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ ಜಗತ್ತಡು ಅತಿ ಹೆಚ್ಚ ಪ್ರೀತಿ ಮಲ್ಪನ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಪಂಡ ತೆರಿಪಾಯರು. ಎಲ್ಲ ಕೆಡುಕುಗಳೊಂದಿಗೂ ನೋ ಎಂದು ಹೇಳಿದ್ದ. ಯಾವ ಕೆಡುಕಿನೊಂದಿಗೂ ರಾಜಿಯಾಗದ, ಯಾವ ಕೆಡುಕಿನೊಂದಿಗೂ ಕಾಂಪ್ರಮೈಸ್ ಇಲ್ಲದ ಒಂದು ಸಮಾಜವಾಗಿತ್ತು ಪ್ರವಾದಿ ಮೊಹಮ್ಮದರ ಸಮಾಜ. ಈ ಜಗತ್ತಿನಲ್ಲಿ ಯಾರಾದರೂ ಮದ್ಯಮುಕ್ತವಾದ ಒಂದು ಆಡಳಿತ ವ್ಯವಸ್ಥೆಯನ್ನು ಕಟ್ಟಿದ್ದರೆ, ಮದ್ಯಮುಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಜಗತ್ತಿನಲ್ಲಿ ಯಾರಾದರೂ ಸ್ಥಾಪಿಸಿದರೆ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರವಾಗಿದ್ದಾರೆ. ನಮಗೆ ಗೊತ್ತಿದೆ, ಇವತ್ತು ಸಮಾಜದಲ್ಲಿ ನಡೆಯುತ್ತಿರುವ ಎಲ್ಲ ಅನಾಹುತಗಳಿಗೆ ಬಹಳ ದೊಡ್ಡ ಕಾರಣ ಅಮಲು ಪದಾರ್ಥಗಳು, ನಶೆ, ಮದ್ಯಪಾನ. ಪ್ರವಾದಿ ಮೊಹಮ್ಮದರು 6ನೇ ಶತಮಾನದಲ್ಲಿ ಮದ್ಯಪಾನ ಮಾಡಬೇಡಿ, ಫಇನ್ನಹ ಉಮ್ಮುಲ್ ಖಬೈಸ್, ಅದೆಲ್ಲ ಕೆಡುಕುಗಳ ಅಮ್ಮ. ಮದ್ಯಪಾನವನ್ನು ವರ್ಜಿಸಿ, ಫಇನ್ನಹು ಮಿಫ್ತಾಹು ಕುಲ್ಲು ಶರ್ರ್, ಅದೆಲ್ಲ ಕೆಡುಕುಗಳ ಕೀಲಿಕೈ. ಜಗತ್ತಿನಲ್ಲಿ ಮದ್ಯಮುಕ್ತವಾದ ಒಂದು ಸಮಾಜವನ್ನು ಪ್ರವಾದಿಯವರು 6ನೇ ಶತಮಾನದಲ್ಲಿ ಮದೀನಾದಲ್ಲಿ ಕಟ್ಟಿ ಬೆಳೆಸಿ ತೋರಿಸಿದರು. ಮನುಷ್ಯರ ಮಧ್ಯೆ ವಿಭಜನೆ ಇಲ್ಲದ, ಉಚ್ಚ ನೀಚತೆಗಳಿಲ್ಲದ, ಜನಾಂಗೀಯತೆ ಇಲ್ಲದ, ರ್ಯಾಸಿಸಮ್ ಇಲ್ಲದ, ವಿವಿಧ ಧರ್ಮಗಳ ಮಧ್ಯೆ, ಸಮುದಾಯಗಳ ಮಧ್ಯೆ, ಜನಾಂಗಗಳ ಮಧ್ಯೆ ಡಿಸ್ಕ್ರಿಮಿನೇಷನ್ ಇಲ್ಲದ, ಎಲ್ಲ ಮನುಷ್ಯರ ಮಧ್ಯೆ ಸಮಾನತೆ ಇದ್ದ ಒಂದು ಸಮಾಜವಾಗಿತ್ತು ಅದು. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಘನತೆ ಮತ್ತು ಗೌರವ ಇದ್ದಂತಹ ಸಮಾಜ. ನೀವೆಲ್ಲರೂ ಒಬ್ಬ ದೇವನ ಸೃಷ್ಟಿಗಳು.
ಒಂದೊಂದು ದೇಶದವರಿಗೆ ಒಬ್ಬರೊಬ್ಬರು ದೇವರುಗಳಿಲ್ಲ. ಒಂದೊಂದು ಧರ್ಮದವರನ್ನು ಒಬ್ಬೊಬ್ಬ ದೇವರು ಸೃಷ್ಟಿಸಿದ್ದಲ್ಲ. ಬದಲಾಗಿ ನೀವೆಲ್ಲರೂ ಇಡೀ ಮಾನವ ಕುಲ ಒಂದೇ ದೇವನ ಸೃಷ್ಟಿಗಳು. ಪುತ್ತೂರು ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರು ಡಾಕ್ಟರ್ CS ದ್ವಾರಕಾನಾಥ್, చింతకెరు సాహితీలు లక్ష్మీష తోడ్పాడి, యువవాహిని కేంద్రీయ సమితి మాజీ అధ్యక్షರು ಡಾಕ್ಟರ್ ರಾಜಾರಾಮ್ ಕೆಬಿ, ಇಂಚಿತಿ ಪ್ರಮುಖರು ಮಲ್ಲಬೆನಿರಾದು ಪಾಲ್ಪಡೆದು ಸ್ವಾಮಿ ವಿವೇಕಾನಂದ, ಬ್ರಹ್ಮಶ್ರೀ ನಾರಾಯಣ ಗುರು, ಮಹಾತ್ಮ ಗಾಂಧಿ, ಡಾಕ್ಟರ್ ಅಂಬೇಡ್ಕರ್ ವಿಚಾರಲದ ಚಿಂತನೆ ಮಂಡಿಸಾಯರು. ಜಮಾತೆ ಇಸ್ಲಾಂ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಮೊಹಮ್ಮದ್ ಇಜಾಕ್ ಗುರ್ಕಾರ್ನ ವಹಿಸಿದ್ದು ಸಮಾಜಕ್ಕೆ ಅಗತ್ಯ ಉಪ್ಪುನ ಮಾನವೀಯ ಮೌಲ್ಯ ಸಂದೇಶలను ಇನಿ ಅರ್ಥ ಮಲ್ತೊಂದು ಬದುಕಡಾತನ ಪಾಂಡು ತೆರಿಪಾಯರು. ನಾವು ಈ ದೇಶದ ಹಿತಚಿಂತನೆಯ ಬಗ್ಗೆ ಮಾತನಾಡುವಾಗ ಜನರಲ್ಲಿ ಈ ದೇಶದ ಒಳಿತಿಗಾಗಿ ಕೆಲಸ ಮಾಡುವಂತಹ ಸ್ಫೂರ್ತಿ ಉಂಟಾಗುವಂತಹ, ನಾವು ದೇಶ ಪ್ರೇಮ ಅಂತ ಹೇಳುವಾಗ ಬರೀ ಮಣ್ಣನ್ನು ಪ್ರೀತಿಸುವುದಲ್ಲ, ನಾವು ಈ ದೇಶದಲ್ಲಿರುವಂತಹ ಜನರನ್ನು ಪ್ರೀತಿಸಬೇಕು. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯನ್ನು ನಾವು ಪ್ರೀತಿಸುವವರಾಗಬೇಕು. ಅದೇ ರೀತಿ ಈ ದೇಶ ಪ್ರೇಮದ ಹೆಸರಿನಲ್ಲಿ ಇಲ್ಲಿನ ಸೊತ್ತನ್ನು ನಾಶ ಮಾಡುವ ವ್ಯಕ್ತಿಗಳು ನಾವಾಗಬಾರದು. ನಾವಿಲ್ಲಿನ ಸೊತ್ತನ್ನು ಸಂರಕ್ಷಿಸುವವರಾಗಬೇಕು, ಇಲ್ಲಿನ ಸಂಪತ್ತನ್ನು ಸಂರಕ್ಷಿಸುವವರಾಗಬೇಕು, ಈ ನಾಡಿನ ಶಾಂತಿಯನ್ನು ಕಾಪಾಡುವವರಾಗಬೇಕು, ಈ ಶಾಂತಿಯ ನೆಮ್ಮದಿಯನ್ನು ಕಾಪಾಡುವಂತಹ ಆ ಗುಣ ನಮ್ಮಲ್ಲಿರಬೇಕು. ಗಾಂಧೀಜಿಯವರು ಯಾವ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದಾರೋ ಆ ತತ್ವ ಸಿದ್ಧಾಂತಕ್ಕಾಗಿಯೇ ಅವರು ಜೀವತ್ಯಾಗ ಮಾಡಬೇಕಾಗಿ ಬಂತು. ಗಾಂಧೀಜಿಯವರ ಚಿಂತನೆಗಳನ್ನು ಅಳವಡಿಸಿಕೊಂಡಂತಹ ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಕಲಿಸಿಕೊಟ್ಟಂತಹ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ಒಂದು ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಶ್ರೀ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡ ಸಮಾಜದಲ್ಲಿ, ಅದೇ ರೀತಿ ಶ್ರೀನಾರಾಯಣ ಗುರುಗಳು ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಂತಹ ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಂದರ್ಭದಲ್ಲಿ ಗಾಂಧೀಜಿಯನ್ನು ಕೊಂದಂತಹ ಶತ್ರುಗಳ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡ ಸಮಾಜದಲ್ಲಿ ಅರಾಜಕತೆ ಉಂಟಾಗ್ತದೆ, ಅಶಾಂತಿ ಉಂಟಾಗ್ತದೆ. ಆದ್ದರಿಂದ ಈ ಸಮಾಜವನ್ನು ಇಂತಹ ಸಿದ್ಧಾಂತಗಳಿಂದ ಕಾಪಾಡಬೇಕಾದಂಥ ಹೊಣೆಗಾರಿಕೆ ದೇಶದ ಹಿತಚಿಂತನೆಯಿಂದಾಗಿ ನಮ್ಮಲ್ಲಿ ಉಂಟಾಗಬೇಕು. ಅದಕ್ಕಾಗಿ ನಾವು ಶ್ರಮಿಸಬೇಕಾದಂತಹ ಅಗತ್ಯ ಇದೆ. ಮುಖ್ಯವಾಗಿ ನಮ್ಮ ಹೊಸ ತಲೆಮಾರಿನ ಬಗ್ಗೆ ನಾವು ಚಿಂತಿಸಬೇಕು. ನಿಜವಾಗಿ ಈ ದೇಶದ ಭವಿಷ್ಯವನ್ನು ಚಿಂತಿಸುವಾಗ ನಮ್ಮಲ್ಲಿರುವಂತಹ ಯುವ ತಲೆಮಾರನ್ನು ನಮಗೆ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯ ಮಾರ್ಗದರ್ಶಕರು KM ಶರೀಫ್ ಸಾಬ್, ಮೌಲಾನಾ ಯಹ್ಯಾ ತಂಗಳ್, ಜಮಾತದ ಕುಡ್ಲ ವಲಯ ಅಧ್ಯಕ್ಷರು ಸಯೀದ್ ಇಸ್ಮಾಯಿಲ್, ಮೈಸೂರು ವಲಯ ಸಂಚಾಲಕರು ಅಬ್ದುಲ್ ಸಲಾಂ, ಇಂಚಿತಿ ಪ್ರಮುಖರು ಲೇಸ್ಗದಿಗಿಡಿದ್ದೇರು. ಅಬ್ದುಲ್ ಲತೀಫ್ ಆಲಿಯಾ ಕುರಾನ್ ಪಠಣ ಮಲ್ತೇರು. ಜಮಾತೆ ಇಸ್ಲಾಂ ಹಿಂದದ ಜಿಲ್ಲಾ ಸಂಚಾಲಕರು ಅಬ್ದುಲ್ ಗಫೂರ್ ಕುಳಾಯಿ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ನಿವೃತ್ತ ಪ್ರಾಧ್ಯಾಪಕರು ಮೊಹಮ್ಮದ್ ತುಂಬೆ ಸಭೆ ಸುಧಾರಿಕೆ ಮಲ್ತೇರು. ಸಮಾವೇಶ ಸಂಚಾಲಕರು ರಿಯಾಜ್ ಹಾರೂನ್ ಸೊಲ್ಮೆ ಸಂದಾಯರು. ಸುದ್ದಿವಂಜಲಿಗೆ ಸ್ವಾಗತ. ಕೋಣಾಜೆ ಬೆಳ್ಮ ಕೆಳಗಿನ ಮನೆತ ಶ್ರೀ ಬ್ರಹ್ಮಸನ್ನಿಧಿ ನಾಗ ಪರಿವಾರ ಕ್ಷೇತ್ರಡು ಕಾರ್ತಿಕ ದೀಪೋತ್ಸವ ಶ್ರೀ ದುರ್ಗಾ ನಮಸ್ಕಾರ ಪೂಜಾ ಕಾರ್ಯಕ್ರಮಗಳು ಶುಕ್ರವಾರ ಬೈಯಡು ಸೇವಾ ಸಮಿತಿ ಬೊಕ್ಕ ಊರ್ದಕಲ್ನ ಒಟ್ಟು ಸೇರಿಗಿಡು ಬಾರಿ ಗರ್ದಿಡು ಭಕ್ತಿ ವಿಜೃಂಭಣೆ ನಡೆತಲು. ಕೊಣಾಜೆ ಬೆಳ್ಮ ಕೆಳಗಿನ ಮನೆ ಶ್ರೀ ಬ್ರಹ್ಮಸನ್ನಿಧಿ ನಾಗ ಪರಿವಾರ ಕ್ಷೇತ್ರಡು ಕಾರ್ತಿಕ ದೀಪೋತ್ಸವದ ವಿಶೇಷ ಭಜನೆ ಪೂಜೆ ಶ್ರೀ ದುರ್ಗಾ ನಮಸ್ಕಾರ ಪೂಜಾ ಕಾರ್ಯಕ್ರಮలను ಶುಕ್ರವಾರ ರಾತ್ರಿ ನಡಪಾಯಿರು. ವೇದಮೂರ್ತಿ ಶ್ರೀ ಅಂಡಾಲ ಜಗದೀಶ್ ಭಟ್ ಬೊಕ್ಕ ಕೊಣಾಜಿ ಬೆಳ್ಮ ಕೆಳಗಿನ ಮನೆತ ಶ್ರೀ ಅಚ್ಯುತ ಗಟ್ಟಿ ತುಡರ್ ಬೆಳಗಾದ ಕಾರ್ತಿಕ ದೀಪೋತ್ಸವಗೂ ಚಾಲನೆ ಕೊರಿಯರು. ಕಾರ್ತಿಕ ದೀಪೋತ್ಸವದ ಅಂಗವಾದ ಶ್ರೀ ಕ್ಷೇತ್ರ ಸಾನ್ನಿಧ್ಯಡು ವಿಶೇಷ ಭಜನಾ ಸೇವೆ ನಡೆದಳು.
ಕೊಣಾಜೆ ಗ್ರಾಮ ಚಾವಡಿದ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದಕ್ಲು ಶ್ರೀ ಕ್ಷೇತ್ರಗ್ ಶಂಕನ್ ಸೇವಾರೂಪಡು ಈ ಪೊರ್ತು ಒಪ್ಪಿಯಾಯಿರು. ವೇದಮೂರ್ತಿ ಶ್ರೀ ಅಂಡಾಲ ಜಗದೀಶ್ ಭಟ್ ಪೌರೋಹಿತ್ಯಡ್ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ನಡಪಾದು ಕಾರ್ತಿಕ ದೀಪೋತ್ಸವ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ಮಾತ್ರೆಗ್ಲ ಎಡ್ಡೆನು ಕಂತು ಕೊರಡು ಪಣದು ಪ್ರಾರ್ಥನೆ ಸಂದಾಯಿರು. ಜಗನ್ಮಾತಿನ ದಿವ್ಯ ಅನುಗ್ರಹ ದಿವ್ಯ ಕೃಪಾ ಕಟಾಕ್ಷ ಪಂತನ ಇಡೀ ಜನಗಳಿಗೆ ಪ್ರಾಪ್ತಿಯಾಪನ ಮೂಲಕವಾದ ಆ ದೇವರನ್ನ ಆರಾಧನೆ ಮಲ್ತುಂಡ ಸರ್ವ ಸ್ವರೂಪೇ ಸರ್ವೇಶೇ ಸರ್ವ ಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಎಂದು ಭಯೇಭ್ಯ ತ್ರಾಹಿನಃ ದೇವಿ ಪಣ್ಣಗ ನಂಕೆ ಬತ್ತಿಂಚಿನ ಭಯಕುಳೆಂಚಿನುಂಡು ಪೋಡಿಗೆ ಎಂಚಿನುಂಡು ಅವೇನು ಮಾತ ಆ ಜಗನ್ಮಾತೆ ಪರಿಹಾರ ಮಂತು ಕೊರಕೋಲಿಗೆ ಎಂಚಕಿರಂಡ ಪ್ರತಿಯೊಂಜಿ ಜೀವಶಕ್ತಿಲಗಲ ಜೀವ ಕೋಟಿಲಗೆ ಮಾತ ಒಂಜಿ ಕೋಡಿಗೆ ಅಂತಹ ದಿವ್ಯ ಪ್ರಾರ್ಥನೆಯ ಕ್ಷಣದಲ್ಲಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಭಕ್ತಾದಿಗಳೆಲ್ಲ ಸೇರಿಕೊಂಡು ಅತ್ಯಂತ ವೈಭವೋಪೇತವಾಗಿ ಆ ಕಾರ್ತಿಕ ದೀಪೋತ್ಸವವನ್ನು ಸಮರ್ಪಣೆ ಮಾಡಿದ್ದೇವೆ. ಆ ಸಮರ್ಪಿತವಾದಂತಹ ಆ ದೀಪೋತ್ಸವದ ಪುಣ್ಯದ ಫಲ ಗ್ರಾಮಸ್ಥರಿಗೆ, ಯಾರೆಲ್ಲ ಸೇರಿಕೊಂಡಿದ್ದಾರೆ ಈ ಮನೆತನದವರಿಗೆ, ಹಾಗೆ ಊರ ಪರವೂರ ಭಕ್ತಾದಿಗಳಿಗೆ, ಹಾಗೆ ಗ್ರಾಮ ರಾಷ್ಟ್ರಕ್ಕೆ ಯಶಸ್ಸನ್ನ ಶ್ರೇಯಸ್ಸನ್ನ ಭಗವಂತ ಕರುಣಿಸಲಿ. ನಮಗೆಲ್ಲರಿಗೂ ಕೂಡ ಒಳಿತನ್ನ ಅನುಭವಿಸುವಂತಹ ಸುಯೋಗವನ್ನ ಸಪರಿವಾರಾತ್ಮಕ ನಾಗಬ್ರಹ್ಮ ದೇವರು ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಡುವಂತಹ ಪ್ರಸಾದ. ಮನೋರಥಾ ಸಂಪೂರ್ಣ ಸಂತು ಮನಸ್ಸಂಕಲ್ಪ ಸಿದ್ಧಿರಸ್ತು ದೇವತಾನುಗ್ರಹ ಪ್ರಾಪ್ತಿರಸ್ತು. ಪರಿಸರದ ಪ್ರಮುಖರು ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಕಲಿಮಾರ್ ಪಾತಿರೊಂದು ಕಾರ್ತಿಕ ಮಾಸದ ತುಡರ್ ಬೆಳಗಾದ ಶ್ರೀ ಬ್ರಹ್ಮ ಸನ್ನಿಧಿ ನಾಗ ಪರಿವಾರ ಕ್ಷೇತ್ರದ ಮಾತೆರ್ಲ ಒಟ್ಟಾದ ಎಲ್ಯ ಮಲ್ಲ ಪಂಡದ ಬೇದ ಇಚ್ಛಾಂದೆ ಪ್ರಾರ್ಥನೆ ಸಂದಾದ ಮಾತೆರೆಗ್ಲ ಸುಖ ಶಾಂತಿ ನೆಮ್ಮದಿ ತಿಕ್ಕಡ ಪಂಡ ತಿಳಿಪಾಯರು. ಕಾರ್ತಿಕ ಮಾಸದ ಈ ಪುಣ್ಯ ಕಾಲಡು ದೀಪೋತ್ಸವದ ಈ ಶುಭ ಒಂಜಿ ಕಾರ್ಯ ಈ ನಾಗಬ್ರಹ್ಮ ಕ್ಷೇತ್ರಡು ಇತ್ತೆ ನಡ್ತೊಂದುಂಡು. ನಾಗಬ್ರಹ್ಮ ಕ್ಷೇತ್ರ ಅಂದ್ಕೊಂಡ ಅವು ಈ ಗಟ್ಟಿ ಮನೆತನದಕ್ಕೆ ಮಾತ್ರ ಈ ಊರ್ದ ಮಾತಾ ಜನಕುಲೆಗಳ ಒಂದು ಬಾರಿ ಒಂಜಿ ಪವಿತ್ರವಾಯಿನ ಒಂಜಿ ಸಾನ್ನಿಧ್ಯ. ಮಾತಾ ಜನಕುಲ ನೇನು ಬಾರಿ ನಂಬಿಕೆ ದೀದಿ ಈ ಸಾನ್ನಿಧ್ಯಡು ಪ್ರಾರ್ಥನೆ ಮಲ್ತೊಂದು ಅಕ್ಲನ ಅವು ಒಂಜಿ ಇಷ್ಟಾರ್ಥನ ಮಾತ ಈಡೇರಿಸೊಂದು ಮತ್ತೊಂದು ಇಂಚಿನ ಕ್ಷೇತ್ರ ಉಂಡು. ಇಂಚಿತ್ತಿ ಪುಣ್ಯ ಕ್ಷೇತ್ರಡು ಇನ್ನಿ ದೀಪನು ಪೊತ್ತಾದೆ ಆ ನಾಗಬ್ರಹ್ಮರಿಗೆ ಅಂಚನೆ ದುರ್ಗಾಮಾತೆಗೆ ಒಂಜಿ ಉತ್ಸವವನ್ನು ಪರಿವಾರ ದೇವರಿಗೆ ಒಂಜಿ ಉತ್ಸವನೇ ಮಲ್ತನಜಿನ ಜಾಗೆಂದು
ನೆಟ್ಟು ಮಾತ ಜನಕ್ಕುಲ್ಲ ಜಾತಿ ಮತ ಧರ್ಮ ಭೇದ ಬುಡ್ದು ಎಲ್ಲಿಯ ಮಲ್ಲೇನ್ ಬರ್ಬಣ ಆ ಭೇದನ ಬುಡ್ದು ಮಾತೆಲ್ಲ ಒಟ್ಟಾದ ಈ ದೀಪೋತ್ಸವದ ಈ ಒಂದು ಪುಣ್ಯ ಕಾರ್ಯಡು ಮಾತ ಭಾಗಿಯಾತೇರಿ. ದೀಪ ಅಂದ್ ಪಂಡ ನಮ್ಮ ಮನಸ್ಸನ್ನು ಬೆಳಗಿಸೋಣಂಚಿನ ಬೊಕ್ಕೊಂಜಿ ನಂಗೆ ಜ್ಞಾನದ ಒಂಜಿ ದಿವ್ಯವಾಯಿನ ಸಂದೇಶನ ಕೊರ್ಪುಣಂಚಿನ ಆ ಮಾತ್ರ ಅಂದ್ರೆ ಆ ಬದುಕಿಗೆ ಒಂಜಿ ಸಾಧಿತೋಯ್ಪವನಂಚಿನ ಒಂಜಿ ದೀಪೋತ್ಸವವನ್ನು ನಾವು ನಮ್ಮ ಮಾತೆಲ್ಲ ಸೇರಿದ ಮೂಲ ಆಚರಣೆ ಮಾಡ್ತಾ ಆಯ್ತು. ಒಟ್ಟಿಗೆ ದುರ್ಗಾ ನಮಸ್ಕಾರ ಪೂಜೆಲ ಮೂಲ ನಡತ್ತದೆ. ಶ್ರೀ ಬ್ರಹ್ಮಸನ್ನಿಧಿ ನಾಗ ಪರಿವಾರ ಕ್ಷೇತ್ರದ ಅಚ್ಯುತ ಗಟ್ಟಿ, ಮಹಾಬಲ್ ಗಟ್ಟಿ, ಸೀತಾರಾಮ್ ಗಟ್ಟಿ, ದಯಾನಂದ್ ಗಟ್ಟಿ, ಗಂಗಾಧರ್ ಗಟ್ಟಿ, ವೇದಾವತಿ ಗಟ್ಟಿ, ಮುತ್ತು ಶೆಟ್ಟಿ, ಲಕ್ಷ್ಮಣ್ ಕೋಟ್ಯಾನ್, ರವೀಂದ್ರ ಬಂಗೇರ, ನವೀನ್ ಗಟ್ಟಿ, ಸುರೇಂದ್ರ ಪೂಜಾರಿ, ಸುರೇಶ್ ಗಟ್ಟಿ, ಶ್ರೀಧರ್ ಕೆ, ಚಂದ್ರಹಾಸ್ ಬಿ, ಚಂದ್ರಶೇಖರ್ ಪೂಜಾರಿ, ವಿಶಾಲಾಕ್ಷಿ, ಹಿರಿಯರು ಬೂಬಗಟ್ಟಿ, ಆನಂದ್ ಬಿ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನೂತ ಜನ್ಮದಿನದ ಸಂಧ್ಯಾ ಭಜನೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನಡೆತೊಂದು ಇಂದಟ್ಟು 11ನೇ ದಿನದ ಭಜನಾ ಸಂಕೀರ್ತನಾ ಕಾರ್ಯಕ್ರಮನು ಕೊಲ್ಲಿಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಮಹಿಳಾ ತಂಡದ ಕುಲು ನಡಪಾದ ಕೊರಿಯರು. ಕುಂಬಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನಡೆದೊಂದು ಪುನಃ ನೂತನ ದಿನಗಳದ ಸಂಧ್ಯಾ ಭಜನೋತ್ಸವದ 11ನೇ ದಿನ ಶುಕ್ರವಾರ ಬಯದ ಭಜನಾ ಕಾರ್ಯಕ್ರಮಗ ಕುಮಾರಿ ಹರ್ಷಿತಾ, ಕುಮಾರಿ ನಿಧಿ ಕುಂಪಲ, ಮಾಡೂರು ಮೂಕಾಂಬಿಕ ಕನ್ಸ್ಟ್ರಕ್ಷನ್ದ ಮಾಲಕೇರು ಶ್ರೀ ಹರಿದಾಸ್ ಕೆ, ಶ್ರೀಮತಿ ಭಾರತಿ, ಶ್ರೀ ಸುಧಾಕರ್ ಬೀರಿ, ಶ್ರೀಮತಿ ರಂಜಿತಾ, ಶ್ರೀ ಸುಧೀರ್, ಕುಮಾರಿ ರುಹಾನ್ವಿ ಕುಜುಮಗದ್ದೆ, ಶ್ರೀಮತಿ ಗೀತಾ, ಶ್ರೀ ಯೋಗೀಶ್ ಆಚಾರ್ಯ ಕಲ್ಲಾಪು ತುಡರ್ ಬೆಳಗಾಯರು.
ಅವರದು ಬೊಕ್ಕ ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿದ ಕ್ಲಿರ್ದು ಭಜನಾ ಕಾರ್ಯಕ್ರಮ ನಡೆತನು. ಸುದ್ದಿಗೊಂಚಲಿಗೆ ಸ್ವಾಗತ. ರಾಜಸ್ಥಾನ ಆರ್ಟ್ಸ್ ಬೊಕ ಕ್ರಾಫ್ಟ್ಸ್ ಸಂಯೋಜನೆಡು ರಾಜಸ್ಥಾನ ಆರ್ಟ್ಸ್ ಬೊಕ ಕ್ರಾಫ್ಟ್ಸ್ದ ಕರಕುಶಲ ವಸ್ತುಲೆದ ಕೈಮಗ್ಗದ ಸೀರೆಲೆದ ಅಂಚನೆ ಬೇತೆ ಬೇತೆ ನಮೂನೆದ ವಸ್ತುಲೆದ ಮಾರಾಟ ಮಳಿಗೆ ಬೃಹತ್ ರಾಜಸ್ಥಾನಿ ಮಾರಾಟ ಮೇಳನು ಕುಡ್ಲ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಉದಿಪನ ಮಲ್ತೇರು. ರಾಜಸ್ಥಾನ ಆರ್ಟ್ ಬೊಕ ಕ್ರಾಫ್ಟ್ ದ ಸಂಯೋಜನೆಡು ರಾಜಸ್ಥಾನ ಆರ್ಟ್ ಬೊಕ ಕ್ರಾಫ್ಟ್ ಬೇತೆ ಬೇತೆ ಕರಕುಶಲ ವಸ್ತುಲೆದ ಬೊಕ್ಕ ಕೈಮಗ್ಗ ಸೀರೆಲೆದ ಅಂಚನೆ ಆಭರಣಗಳು ಬೊಕ್ಕ ಕಲಾಕೃತಿಲೆದ ಬೃಹತ್ ಪ್ರದರ್ಶನ ಮಾರಾಟ ಮೇಳ ರಾಜಸ್ಥಾನಿ ಬೃಹತ್ ಮಾರಾಟ ಮೇಳ ಬನ್ಸ್ ಹಾಸ್ಟೆಲ್ದ ಹೋಟೆಲ್ ವುಡ್ಲ್ಯಾಂಡ್ಸ್ ಶನಿವಾರ ಶುಭಾರಂಭ ಪಡೆತನು. ಕುಡ್ಲದ ಮೇಯರ್ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರು ತುಡರ್ ಬೆಳಗಾವನ ಮೂಲಕ ಮೇಳನ ಉದಿಪನ ಮಲ್ತೇರು. ರಾಜಸ್ಥಾನ, ಸಿಕ್ಕಿಂ, ಒರಿಸ್ಸಾ, ಕಾಶ್ಮೀರ ಸೇರ್ಲಕ ಬೇತೆ ಬೇತೆ ರಾಜ್ಯದ ದಿಂಜ ಜನ ಕುಶಲಕರ್ಮಿಲು
ತಂಕ್ಲೆ ಸ್ವತಃ ತಯಾರು ಮಲ್ತಿನ ಕೈಮಗ್ಗದ ಸೀರೆ, ಸಿಲ್ಕ್ ಸೀರೆಲು, ಆಭರಣಲು ಬೊಕ್ಕ ಕರಕುಶಲ ವಸ್ತುಗಳನ್ನು ಕುಡ್ಲ ಕನ್ನಡದ ಮೂಲು ಮಾರಾಟ ಬೊಕ್ಕ ಪ್ರದರ್ಶನ ಅಟಣೆ ಮಾಡಿದರು. ಈ ಕುಶಲಕರ್ಮಿಲೆಗ್ ತಂಕ್ಲನ ಕರಾವಳಿದ ಜನಕ್ಲು ಎಡ್ಡ ಬೆಂಬಲನ ಕೊರ್ಪನ ಮೂಲಕ ಅಕ್ಲೆನ್ನು ಪ್ರೋತ್ಸಾಹಿಸ ಒಡ್ಪಂಡದು ಸುಧೀರ್ ಕಣ್ಣೂರು ತೆರಿಪಾದ ಶುಭ ಹಾರೈಸಿದರು. ಆರ್ಟ್ ಮತ್ತು ಕ್ರಾಫ್ಟ್ನವರ ಸಂಯೋಜನೆಯಲ್ಲಿ ರಾಜಸ್ಥಾನ ಆರ್ಟ್ ಹಾಗೂ ಕ್ರಾಫ್ಟ್ನವರ ವಿವಿಧ ಕರಕುಶಲ ವಸ್ತುಗಳು ಹಾಗೂ ಕೈಮಗ್ಗ ಸೀರೆ ಹಾಗೂ ಆಭರಣಗಳ ಕಲಾಕೃತಿಯ ಒಂದು ಬೃಹತ್ ಪ್ರದರ್ಶನ ಇವತ್ತು ನಮ್ಮ ಹೋಟೆಲ್ ವುಡ್ಲ್ಯಾಂಡ್ಸ್ನಲ್ಲಿ ಶುಭಾರಂಭಗೊಂಡು ಬಂದಿದೆ. ಸುಮಾರು 15 ದಿನಗಳ ಕಾಲ ಇವತ್ತು ನಮ್ಮ ಮಂಗಳೂರಿನ ಜನತೆಗೆ ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಇದೊಂದು ನಮ್ಮ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ಉತ್ತರ ಭಾರತ, ಅದು ನಮ್ಮ ರಾಜಸ್ಥಾನ ಇರ್ಬೋದು, ಸಿಕ್ಕಿಂ ಇರ್ಬೋದು, ಹಾಗೆ ನಮ್ಮ ವೆಸ್ಟ್ ಬೆಂಗಾಲ್ ಇರ್ಬೋದು, ಅದರ ಜೊತೆಗೆ ಒರಿಸ್ಸಾ ಇರ್ಬೋದು, ಹಾಗೆ ಎಲ್ಲ ರಾಜ್ಯಗಳಲ್ಲಿ ಕುಶಲಕರ್ಮಿಗಳು ತಯಾರು ಮಾಡಿದಂತಹ ತನ್ನ ಮನೆಯಲ್ಲಿ ತಯಾರು ಮಾಡಿದಂತಹ ಕೈಮಗ್ಗದ ಬೇರೆ ಬೇರೆ ಹ್ಯಾಂಡ್ಲೂಮ್, ಇದು ಸೀರೆಗಳಿರ್ಬೋದು, ಹಾಗೆ ರೇಷ್ಮೆ ಸೀರೆ ಇರ್ಬೋದು, ಸಿಲ್ಕ್ ಸೀರೆ ಇರ್ಬೋದು, ಹಾಗೆ ವಿವಿಧ ಎಲ್ಲ ನಮಗೆ ಮನೆಗೆ ಯಾವುದೆಲ್ಲ ಅಗತ್ಯತೆ ಇದೆ ಅದೆಲ್ಲ ಇಲ್ಲಿ ನಮ್ಮ ವುಡ್ಲ್ಯಾಂಡ್ಸಲ್ಲಿ ಇವತ್ತು ನಮ್ಮ ಶುಭಾರಂಭಗೊಳ್ಳುವುದರ ಮುಖಾಂತರ ಸಾರ್ವಜನಿಕರು ಇದನ್ನು ಖರೀದಿ ಮಾಡಬಹುದಾಗಿದೆ. ಹಾಗಾಗಿ ಸುಮಾರು 15 ದಿನ ಈ ಒಂದು ನಮ್ಮ ಮೇಳ ಇಲ್ಲಿ ನಮ್ಮ ವುಡ್ಲ್ಯಾಂಡ್ಸಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಮಂಗಳೂರಿನ ಮಹಾಜನತೆ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಇಲ್ಲಿ ಖರೀದಿ ಮಾಡುವುದರ ಮುಖಾಂತರ ನಮ್ಮ ದೇಶೀಯ, ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರತಕ್ಕಂತಹ ಕೈಮಗ್ಗದ ಹ್ಯಾಂಡ್ಲೂಮ್ಗೆ ನಾವು ಇವತ್ತು ಹೆಚ್ಚಿನ ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಮಹಾಜನತೆ ಮಾಡಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಹಳಷ್ಟು ಕಡಿಮೆ ದರದಲ್ಲಿ ಬಹಳ ಉತ್ಕೃಷ್ಟವಾದಂತಹ ಇಲ್ಲಿ ಸೀರೆ ಇರ್ಬೋದು, ನಮ್ಮ ಬೆಡ್ಶೀಟ್ ಇರ್ಬೋದು, ಶರ್ಟ್ ಇರ್ಬೋದು, ಪ್ಯಾಂಟ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ಆಟಿಕೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ನೆಲೆಯಲ್ಲಿ ನಾನು ಎಲ್ಲರ ಹತ್ರ ಕೂಡ ಮಹಾಜನತೆಯಲ್ಲಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮಲ್ಲಬಿನೆರಾದು ಪಾಲ್ಪಡೆಯಿನ ಚಿತ್ರನಟೆ ತುಳುನಾಡ ಚಕ್ರವರ್ತಿ ಅರ್ಜುನ್ ಕಾಪಿಗಾಡ್ ಬೊಕ್ಕ ನಟಿ ನವ್ಯ ಪೂಜಾರಿ ಮೇಳಗು ಶುಭ ಹಾರೈಸಿರು. ವುಡ್ಲ್ಯಾಂಡ್ಸ್ ಹೋಟೆಲ್ ರಾಜಸ್ಥಾನ ಬೊಕ್ಕ ಬಿಹಾರದ ಪೂರ ನಾರ್ತ್ ಇಂಡಿಯನ್ ಥಿಂಗ್ಸ್ ಎಕ್ಸಿಬಿಷನ್ ಓಪನ್ ಆಗ್ತದೆ. ಯಾನು ಗ್ರೌಂಡ್ ತೂದು ಬರ್ತದೆ. ಸೊ ಎಥನಿಕ್ ಪೊಣ್ಣಲೆಗ್ ಏರೆಗೆ ಟ್ರೆಡಿಷನಲ್ ಮಸ್ತ್ ಇಷ್ಟ ಆಪುಂಡು. ಎಥನಿಕ್ ಬ್ಯಾಗ್ಸ್ ಆವಡ್, ಡ್ರೆಸ್ಸಸ್, ಸಾರೀಸ್ ಮಸ್ತ್ ಶೋಕದ ಕಲೆಕ್ಷನ್ಸ್ ಉಂಟು. ಸೊ ಎಂಕಂತ ಎಥನಿಕ್ ಪುಣ್ಣ ಮಸ್ತ್ ಇಷ್ಟ. ಸೊ ಎಂಕಂತ ಮಸ್ತ್ ಇಷ್ಟ ಅದನ್ನು ಸೊ ಮಾತೆಲ್ಲ ಬರಡು ಈಗ ಲೈಕ್ ಡೆಫಿನೆಟ್ಲಿ ಮೂರು ಇಷ್ಟ ಆಪಿನ ಮಾತ ಐಟಮ್ಸ್ ತಿಕ್ಕೊಂಡು ಗೊಪ್ಪುನಲ್ಲಿ ಉಂಡು. ಆ್ಯಂಡ್ ಪೊಣ್ಣಲೆಗ್ ಇಷ್ಟ ಆಪಿನ ಜುಮ್ಕಿ ಕಾಜಿ ಪೂರ ಉಂಟು. ರಾಜಸ್ಥಾನಿ ವೇಡ್ ಮೆಟಲ್ ಬ್ಲ್ಯಾಕ್ ಆಕ್ಸಿಡೈಸ್ಡ್ ಮೆಟಲ್ ಬಂದರೆ ಸೊ ಆಯ್ನ ಇತ್ತ ಬಂದಾಗತ್ತೆ. ಆ್ಯಂಡ್ ಡೆಫಿನೆಟ್ಲಿ ಮುಲಾದಾನ ಪರ್ಚೇಸ್ ಮಾಡ್ಕೊಬೇಕು. ನಿಖಲ ಬರ್ತದೆ ಪರ್ಚೇಸ್ ಮಾಡ್ಕೊಡು. ಥ್ಯಾಂಕ್ ಯು. ಈ ಗ್ರಾಮೀಣ ಮೇಳಡು ರಾಜಸ್ಥಾನ ಸೇರ್ಲಕ ಬೇತೆ ಬೇತೆ ರಾಜ್ಯಲೆದ ಕೈಮಗ್ಗದ ಸೀರೆ ಬೊಕ್ಕ ಸಿಲ್ಕ್ ಸೀರೆಲು ಕರಕುಶಲ ವಸ್ತುಲೆದ ಮಾಮಲ್ಲ ಸಂಗ್ರಹ ಇದ್ದದು ಮಾರಾಟ ಬೊಕ್ಕ ಪ್ರದರ್ಶನ ನಡಪೆರ ಉಂಡು. ರಾಜಸ್ಥಾನ ಸಿಲ್ಕ್ ಸಾರಿ, ಮೈಸೂರು ಸಿಲ್ಕ್ ಸಾರಿ, ಒರಿಸ್ಸಾ ಸಿಲ್ಕ್ ಸೀರೆಲು, ಕಾಂತಾ ವರ್ಕ್ ಸಿಲ್ಕ್ ಸೀರೆಲು, ಕೈಮಗ್ಗದ ಕಾಟನ್ ಸೀರೆಲು, ಚಾಂದಾರ್ ಕಾಟನ್ ಸೀರೆಲು, ಸೋಫಾ ಸೆಟ್ ಕವರ್, ಸಿಲ್ಕ್ ಕುಷನ್ ಕವರ್, ರಾಜಸ್ಥಾನದ ಬೆಡ್ಶೀಟ್ಲು ಬೊಕ್ಕ ಬೇತೆ ಬೇತೆ ಕೈಮಗ್ಗದ ಸೀರೆಲು ಮೂಲು ಲಭ್ಯ ಉಂಡು. ಅತ್ತಂದೆ ಜೋಧ್ಪುರ್ ಕರಕುಶಲ ಮರದ ಪೀಠೋಪಕರಣಗಳು, ಸಾರಂಗ್ಪುರ್ ಮರದ ಪೀಠೋಪಕರಣಗಳು, ಬೇತೆ ಬೇತೆ ಶೈಲಿದ ಜೈಪುರ್ ಆಭರಣಗಳು, ವಿಶೇಷ ವಿನ್ಯಾಸದ ವೈವಿಧ್ಯಮಯ ಮಣ್ಣದ ವಿಗ್ರಹಗಳು, ನೀಲಿ ಬಣ್ಣದ ಕ್ರಾಕರಿ ಐಟಂಲೆದ ಬೃಹತ್ ಸಂಗ್ರಹ ಮೂಲುಂಡು ಪಣದ ಮೇಳದ ಆಯೋಜಕರು ಮಹಾವೀರ್ ತೆರಿಪಾದರು.
ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೆ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿಲಾಗಿ ಏಪಲ ತೂವೊಂದು ಪ್ಲೇ ಪೊಸಕೊರಲ್ 24x7.